ಪ್ರೀತಿಯ ಎಲ್ಲ ಕೇಳುಗರಿಗೆ ನಮಸ್ಕಾರ. ಇಂದಿನ ಮಂಕುತಿಮ್ಮನ ಕಗ್ಗದ ಜ್ಞಾನದ ಬೆಳಕು ಸರಣಿ ಕಾರ್ಯಕ್ರಮ 92. ನಾನು ಕರುಣಾಕರ ಬಳಕೂರು. ಗಾಯನದಲ್ಲಿ ವಿದ್ವಾನ್ ಸುರೇಶ್ ರಾವ್ ಅತ್ತೂರು. ಇಂದಿನ ಸರಣಿ ಕಾರ್ಯಕ್ರಮವನ್ನು ಕೇಳಿ ಬರೋಣ. ಕೈ ಕೈಯವನು ಮಾತೆ ಸತ್ಯಭಾಮೆಯವನು ಸತಿ ಸಾಕಿ ಸಂತಸವರೆಗೆ ಸಂಸಾರ ಲೀಲೆ ಬೇಕು ಮತ್ಸರ ಮಮತೆ ಮೋಹಂಗಳ ವೇಷ ಲೋಟ್ ಕರ್ನಾಟಕ ಕಾಗ ಮಂಕುತಿಮ್ಮ ಲೋಕ ನಾಟಕ ಕಾಗ ಮಂಕುತಿಮ್ಮ. ಬಂಧುಗಳೇ, ಡಿವಿಜಿಯವರು ಸಂಸಾರವೆಂಬ ಸಾಗರದಲ್ಲಿ ನಡೆಯುವ ಲೀಲಾ ವಿನೋದಗಳ ಆ ಕ್ಷಣದ ವೈಶಿಷ್ಟ್ಯವನ್ನ ಈ ಕಗ್ಗದಲ್ಲಿ ಅದ್ಭುತಪೂರ್ಣವಾಗಿ ವಿವರಿಸಿದ್ದಾರೆ. ಪ್ರಾಣಿ ಪಕ್ಷಿ ಜಲಚರಗಳ ಬದುಕಿಯ ವಿಶಿಷ್ಟ ಶೈಲಿ ಇವುಗಳಿಗಿಂತ ಭಿನ್ನ ಮತ್ತು ವೈಶಿಷ್ಟ್ಯಪೂರ್ಣವಾದದ್ದು ರಸನಾತ್ಮಕ ಭಾವನಾತ್ಮಕ ಲೋಕವಿರುವುದೇ ನಮ್ಮ ನಿಮ್ಮೆಲ್ಲರ ಮನುಜನ ಬದುಕಿನಲ್ಲಿ. ಹುಟ್ಟು ಸಾವಿನ ನಡುವೆ ಹಲವು ಸಂಬಂಧಗಳನ್ನು ಬೆಸೆದುಕೊಂಡು ಬದುಕಿನಲ್ಲಿ ಹಲವು ಏರಿಳಿತಗಳ ನಡುವೆ ಸಂತಸವನ್ನು ಕಾಣುತ್ತಾನೆ. ತಾಯಿಯಲ್ಲಿರುವ ಪ್ರೀತಿ ಎಂಥದ್ದು ಮತ್ತು ಹೆಂಡತಿಯ ಪ್ರೀತಿ ಎಂದರೆ ಹೇಗಿರುತ್ತದೆ ಎನ್ನುವುದರ ಬಗ್ಗೆ ಪುರಾಣದಲ್ಲಿ ದಾಖಲಾದ 2 ವ್ಯಕ್ತಿ ಚಿತ್ರಣಗಳ ರೂಪಕವನ್ನು ಕವಿ ಇಲ್ಲಿ ಉಲ್ಲೇಖಿಸಿದ್ದಾರೆ. ಕೈಕೆಯಂತಹ ತಾಯಿ ಇರಬೇಕು, ಸತ್ಯಭಾಮೆಯಂತಹ ಹೆಂಡತಿ ಇರಬೇಕು. ಇವರೀರ್ವರಂತೆ ಪ್ರೀತಿಯ ಕಡಲು ಸೃಷ್ಟಿಸಿದರೆ ಸಂಸಾರವೆಂಬ ನೌಕೆಯು ನಿರಾಯಾಸವಾಗಿ ದಡವನ್ನು ಸೇರುವುದರಲ್ಲಿ ಸಂಶಯವಿಲ್ಲ. ಅಷ್ಟೇ ಅಲ್ಲದೆ ಪ್ರೀತಿ ವಿನೋದಗಳು ಕೂಡ ಅಲ್ಲಿ ತುಂಬಿರುತ್ತವೆ. ಇಲ್ಲಿ ಕೈಕೆಯಂತೆಯೇ ತನ್ನ ಮಗನಿಗೆ ರಾಜ್ಯ ಬೇಕು ಎನ್ನುವವಳು, ತನ್ನ ಮಕ್ಕಳ ಒಳಿತಿಗಾಗಿಯೇ ಸದಾ ಚಿಂತಿಸುವ ತ್ಯಾಗಾಮಯಿಯವಳು. ತಾಯಿಯ ವ್ಯಕ್ತಿತ್ವ ಸಹಜ ಸ್ವಭಾವ ಅಲ್ಲವೇ ಅದು? ತನ್ನ ಮಕ್ಕಳಿಗಾಗಿ ತನ್ನ ಸರ್ವಸ್ವವನ್ನೇ ಶ್ರೀಗಂಧದ ಕೊರಡಿನಂತೆ ತೇದುತ್ತಾ ಪರಿಮಳವನ್ನ ಸೂಸಿ ಕೊನೆಗೆ ಮರೆಯಾಗುವಂತಹ ಜೀವವದು. ಸತಿ ಎಂದರೆ ಸತ್ಯಭಾಮೆಯಂತೆ ತನ್ನ ಪತಿಯ ಒಲವು ತನಗೆ ಮಾತ್ರ ಮೀಸಲಾಗಿರಬೇಕೆಂಬ ಹಂಬಲ ಇರುವಂತ ಮನಸ್ಸದು. ದೇಹ ಬೇರೆ ಬೇರೆಯಾಗಿದ್ದರೂ ಮನಸ್ಸು ಒಂದೇ ಆಗಿ ಪ್ರೀತಿಯ ಕನಸಿನ ಸೌಧವನ್ನ ಕಟ್ಟಿದವಳು. ಸಂಸಾರವೆಂಬ ಸಾಗರದಲ್ಲಿ ಈಜಿ ದಡವನ್ನ ಸೇರುವುದು ಅಷ್ಟೊಂದು ಸುಲಭ ಸಾಧು ಅಲ್ಲ. ಅಲ್ಲಿ ಸುಖ ಸಂತೋಷ ಕಷ್ಟ ನಷ್ಟಗಳನ್ನು ಸಮಾನವಾಗಿ ಸ್ವೀಕರಿಸಿ ಹೊಟ್ಟೆಗಿಚ್ಚು ಪ್ರೀತಿಯ ಒಲುಮೆಯ ಸಂಘರ್ಷವೇ ಏರ್ಪಡುತ್ತದೆ. ಈ ಜಗದ ಪಯಣದಲ್ಲಿ ಪ್ರೀತಿ ಪ್ರೇಮ ಮಮತೆ ವಾತ್ಸಲ್ಯ ವ್ಯಾಮೋಹ ಅಸೂಹೆ ಮತ್ಸರ ಇತ್ಯಾದಿಗಳೆಲ್ಲವೂ ಕೂಡ ಅಲ್ಲಿ ಆವರಿಸಿಕೊಳ್ತಾ ಹೋಗ್ತವೆ. ಇವೆಲ್ಲವೂ ಜೀವನದಲ್ಲಿ ವಿಶೇಷವಾದ ಕಾರ್ಯ ಸಾಧನೆಗಳಿಗೆ ನಾಂದಿಯನ್ನು ಹಾಡುತ್ತಲೇ ಇರುತ್ತವೆ. ಜೀವನವೆಂಬ ನಾಟಕ ರಂಗದಲ್ಲಿ ಎಲ್ಲ ರಸಗಳನ್ನ ಪಾತ್ರಗಳಲ್ಲಿ ಪರಕಾಯ ಪ್ರವೇಶ ಮಾಡುವುದರ ಮೂಲಕವೇ ಭಾವಾಭಿವ್ಯಕ್ತಿ ಪಡಿಸಲೇಬೇಕು ನಾವು, ಅನ್ಯತಾ ಮಾರ್ಗವೇ ಇಲ್ಲ. ಇದಕ್ಕೆ ಭಗವಂತನ ನಿರ್ದೇಶನವೇ ಕಾರಣವಾಗಿರುತ್ತದೆ. ಅವನ ಲೀಲಾ ವಿನೋದವನ್ನ ಅರ್ಥೈಸಿಕೊಳ್ಳುವುದು ಅಷ್ಟು ಸುಲಭವೂ ಅಲ್ಲ. ಹಾಗಾಗಿ ನಾವೇ ಇಲ್ಲಿ ನಮ್ಮ ಬದುಕಿನ ಜೀವನದಲ್ಲಿ ಋಣಾತ್ಮಕ ಭಾವನೆಗಳಿಂದ ಮುಕ್ತವಾಗಿ ಧನಾತ್ಮಕ ಭಾವನೆಗಳನ್ನು ಕೂಡಿಸಿಕೊಂಡು ಆ ಮೂಲಕವೇ ಸಿಕ್ಕಿರುವ ಪಾತ್ರವನ್ನ ನಿಷ್ಕಲ್ಮಶವಾಗಿ ನಿರ್ವಹಿಸೋಣ. ಏನಂತೀರಿ? ನಾಳೆ ಇನ್ನೊಂದು ಕಗ್ಗದೊಂದಿಗೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ. ಆರೋಗ್ಯದ ಬಗ್ಗೆ ಇರಲಿ ಕಾಳಜಿ. ಮುಖಕ್ಕೆ ಮಾಸ್ಕ್ ಅನ್ನ ತಪ್ಪದೇ ಧರಿಸಿ. ನಾಳೆಯ ಸುಖಕರ ಜೀವನಕ್ಕಾಗಿ ಈ ಕ್ಷಣ ಆರೋಗ್ಯ ಸೂತ್ರವನ್ನ ತಪ್ಪದೇ ಪಾಲಿಸೋಣ. ನಮಗಾಗಿ ನಮ್ಮವರಿಗಾಗಿ ನಮಸ್ಕಾರ.